ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ರುಚಿ ರುಚಿ ಸವಿರುಚಿ, ಪ್ರತಿನಿತ್ಯವೂ ಕೂಡ ನಮ್ಮ ಸವಿರುಚಿಯಲ್ಲಿ ಸವಿರುಚಿಯಾದಂಥ ಅಡುಗೆಗಳು ತಯಾರಾಗುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ಸವಿರುಚಿಯನ್ನು ಹೇಳ್ಕೊಡ್ತಾರೆ ಅಂತ ಕೇಳೋಣ. ಇವತ್ತಿನ ನಮ್ಮ ಅತಿಥಿ ಸುರೇಖಾ ಅವರಿಂದ. ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಟೈಮ್ ಬರ್ತಿದ್ದೀರಿ ನಮ್ಮ ಅಡುಗೆ ಮನೆಗೆ. ಸೊ ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು ಹೌಸ್ ವೈಫ್. ಓಕೆ, ನಾವು ಯಾವಾಗಲೂ ನಾನು ಹೇಳ್ತೀನಿ ಹೌಸ್ ವೈಫ್ ಅಂದ ತಕ್ಷಣ ಅದೇನೋ ಚೇಂಜ್ ಆಗಿಬಿಡ್ತೀನಿ, ಹೋಮ್ ಮೇಕರ್ ಅಂತ ಹೇಳಿ ಅಂತ. ಹೋಮ್ ಮೇಕರ್. ಎಸ್, ಯಾಕೆಂತ ಹೇಳಿದ್ರೆ ಫುಲ್ ಮನೆದೆಲ್ಲ ಜವಾಬ್ದಾರಿ ನಿಮ್ಮದೇ ಇರುತ್ತಲ್ವಾ, ಹಾಗಾಗಿ. ಸೊ ಮನೇಲಿ ಎಲ್ಲ ನಿಮ್ಮದೇ ರಾಜ್ಯ, ಎಲ್ಲ ನಿಮ್ಮದೇ ರಾಜ್ಯ. ಸರಿ, ಇಲ್ಲಿ ನಮ್ಮಿಬ್ರದ್ದು ಕೂಡ ನಡೆಯುತ್ತೆ ಅಲ್ವಾ? ಸೊ ಇವತ್ತು ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ನಾನು ಡ್ರೈ ಫ್ರೂಟ್ಸ್ ಅಲ್ಲಿ ಮೋದಕ ಮಾಡೋದು ಹೇಳ್ಕೊಡ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಇಂದ ಮೋದಕ, ಇನ್ನೊಂದು ಶೇಂಗಾ ಚಾಟ್. ಶೇಂಗಾದಿಂದ ಚಾಟ? ಚಾಟ್ ಅಂದ್ರೆ ಅದನ್ನ ಬೇಯಿಸಿ ಚಾಟ್. ಓ, ನೀವು ಬಹುಶಃ ಉತ್ತರ ಕರ್ನಾಟಕದವರ ಹೇಗೆ? ನಾನು ಉತ್ತರ ಕನ್ನಡದವಳು. ಉತ್ತರ ಕನ್ನಡ? ಉತ್ತರ ಕನ್ನಡ ಬೇರೆ, ಉತ್ತರ ಕರ್ನಾಟಕ ಬೇರೆ ಅಲ್ಲ? ಹೌದು. ಓಕೆ ಓಕೆ, ಸರಿ. ಅದಕ್ಕೆ ಏನು ವ್ಯತ್ಯಾಸ? ಉತ್ತರ ಕರ್ನಾಟಕ, ಉತ್ತರ ಕನ್ನಡ? ಉತ್ತರ ಕರ್ನಾಟಕ ಧಾರವಾಡ, ಹುಬ್ಬಳ್ಳಿ ಆಚೆ ಬರುತ್ತಲ್ಲ, ಇದು ಕುಮಟ. ನಮ್ದು ಕುಮಟ, ಈ ಕಡೆ ಶಿರ್ಸಿ. ಓಕೆ ಓಕೆ. ಸೊ ಶಿರ್ಸಿ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಡುಗೆ. ಸೊ ಲಾಸ್ಟ್ ಟೈಮ್ ಎಲ್ಲ ಕೆಲವೊಬ್ಬರು ಅತಿಥಿಗಳು ಬಂದಿದ್ದರು ಶಿರ್ಸಿಯಿಂದ. ಎಷ್ಟು ರುಚಿಕರವಾದಂಥ ಅಡುಗೆಗಳನ್ನು ತಯಾರಿಸ್ತಾರೆ, ಅದು ಇನ್ನೂ ನೆನಪಿದೆ. ಸೊ ಇವತ್ತು ನಿಮ್ಮ ಕೈ ರುಚಿಯನ್ನು ನೋಡೋಣ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಮೋದಕವು ಚಾಟ? ಮೋದಕ ಸ್ಟಾರ್ಟ್ ಮಾಡೋಣ ಅಲ್ಲ, ಸ್ವೀಟ್ ನೋಟಿಂದ. ಫಸ್ಟ್ ಟೈಮ್ ಬಂದಿದ್ದೀರಿ, ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಬೆಟ್ರು. ಗಣಪತಿಗೆ ನೈವೇದ್ಯ ಮಾಡ್ತಾರೆ, ಅದರಿಂದ ಸ್ಟಾರ್ಟ್ ಮಾಡೋಣ. ಸೊ ಮೋದಕ ಅಂದರೆ ಗಣಪನಿಗೆ ಮೋದಕ ಪ್ರಿಯ. ಸೊ ಹಾಗಾಗಿ ಇದಂತೂ ಹಬ್ಬ ಹರಿದಿನಗಳಲ್ಲೂ ಕೂಡ ಮಾಡ್ಕೊಳ್ಬೋದು. ಬಾಕಿ ಟೈಮಲ್ಲಿ ನಮಗೂ ಕೂಡ ಗಣಪನ ಹೆಸರಲ್ಲಿ ನಮಗೂ ಕೂಡ ನಮ್ಮ ಪೇಟ್ ಪೂಜೆ ಕೂಡ ಆಗುತ್ತೆ. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಬಾಣಲೆ ಇಟ್ಟು ನೀರು ಬಿಸಿ ಮಾಡ್ಕೊಳ್ಳೋಣ. ಇದು ಸಾಕಾಗುತ್ತಾ? ಓಕೆ. ನೀರು ಹಾಕ್ಬೇಕಾ? ಎಸ್. ಎಷ್ಟು ಹಾಕಲಿ? ಒಂದು ಸೌಟ್, ಹಾಫ್ ಕಪ್ ಅಷ್ಟು ಹಾಕಿ. ನಾನು ಅಕ್ಕಿ ಹಿಟ್ಟು ತಗೊಳ್ತೇನಲ್ಲ, ಅಕ್ಕಿ ಹಿಟ್ಟಿಗೆ ಅದು ಮೋದಕ ಆ್ಯಕ್ಚುಲಿ ಬೇಯಿಸೋವಾಗ ಒಡೆಯತ್ತೆ, ಅಕ್ಕಿ ಹಿಟ್ಟು ಬಿರುಕು ಬಿಡತ್ತೆ. ಸೊ ನಾನು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೇನೆ ಅದಕ್ಕೆ, ಅದು ಟೆಕ್ಸ್ಚರ್ ಬರೋಕ್ಕೆ. ಸರಿ, ಈಗ ನಾನು ನೀರು ಎಷ್ಟು ಹಾಕಲಿ? ನನಗೆ ಒಂದು ಈ ಕಪ್ಪಲ್ಲಿ ಇಷ್ಟು, ಒಂದು 3/4 ಕಪ್ ಆಗುವಷ್ಟು ನೀರು ಹಾಕಿ. ಸಾಕಾ? ನೋಡ್ಕೊಳ್ಳಿ, ಹಾಕಿ. ಎಸ್. ಮತ್ತೆ ಯೂಶಲಿ ಗಣಪತಿಗೆ ಮಾಡೋವಾಗ ನಾವು ಉಪ್ಪು ಹಾಕಲ್ಲ. ಈಗ ನಮಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು ಹಾಕೋಣ. ನಾನು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಮೊದಲು 3/4 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಇಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಸ್ಪೂನ್ ಅಷ್ಟಕ್ಕೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆ್ಯಡ್ ಮಾಡ್ತೇನೆ ಪೌಡ್ರನ್ನು.
ಸೊ ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟಿನ ಮಿಶ್ರಣ. ಇದು ಯಾವುದೇ ಟೈಮಲ್ಲಿ ನೀವು ಈ ಥರ ಮಾಡುವಾಗನೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋದಾ ಹೇಗೆ? ಯೂಶುವಲಿ ನಾನು ಮೊದಲು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇದ್ದೆ. ಮತ್ತೆ ನನಗೆ ಗೊತ್ತಾಯ್ತು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಹೂರಣ ಒಡಿಯಲ್ಲ ಅಂತ. ಸ್ವಲ್ಪ ಬೇಯಿಸುವಾಗ ಅದು ಬ್ರೇಕ್ ಆಗ್ತಾ ಇತ್ತು. ಮತ್ತೆ ನಾನು ಒಬ್ರಿಗೆ ಕೇಳುವಾಗ ಅವ್ರು ಹೇಳಿದ್ರು ನೀವು ಹೀಗೆ ಮಾಡಿ ನೋಡಿ ಒಮ್ಮೆ ಅಂತ. ಮತ್ತೆ ಅದು ಮಾಡಿದ ಮೇಲೆ ನನಗೆ ಪರ್ಫೆಕ್ಟ್ ಟೆಕ್ಸ್ಚರ್ ಬಂತು. ಸೊ ನಾನೀಗ ಇದನ್ನ ಮಾಡ್ತೇನೆ, ಹೀಗೆ ಮಾಡ್ತೇನೆ. ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ ಈಗ. ಮತ್ತೆ ಇದನ್ನ ತಣಿಲಿಕ್ಕೆ ಇಡೋಣ. ಅದು ತಂಪಾಗುವಷ್ಟರಲ್ಲಿ ನಾನು ಹೂರಣಕ್ಕೆ ರೆಡಿ ಮಾಡ್ಕೊತೇನೆ. ಓಕೆ, ಗ್ಯಾಸ್ ಆನ್ ಮಾಡಬೇಕಾ? ಇದಕ್ಕೆ ಸೌಟ್ ಬೇಕು. ನಾನೊಂದು 2-3 ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ತಗೋತೇನೆ. ತೆಂಗಿನ ತುರಿ ಆಗಲ್ಲ, ಕೊಬ್ಬರಿ ತುರಿಯೇ. ಹಸಿ ತೆಂಗಿನ ತುರಿ ಹಾಕೊಳ್ಬಹುದು ನಾವು, ಅದಕ್ಕೆ ಹುರಿಬೇಕಂತ ಇಲ್ಲ. ತೆಂಗಿನ ತುರಿ ಆದ್ರೆ ಹುರಿಬೇಕಂತಿಲ್ಲ. ಕೊಬ್ಬರಿ ತುರಿ ಆದ್ರೆ ಸ್ವಲ್ಪ ಹುರ್ಕೊಂಡ್ರೆ ನಿಮ್ಗೆ ಒಳಗಡೆ, ಅಂದ್ರೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇರೋದ್ರಿಂದ ಇದನ್ನ ಸ್ವಲ್ಪ ಹುರಿದು ಹಾಕಿದ್ರೆ ನಿಮ್ಗೆ ಟೇಸ್ಟ್ ಜಾಸ್ತಿ. ಡ್ರೈ ಫ್ರೂಟ್ಸ್ ಹಾಕುವಾಗ ನೀವು ತೆಂಗಿನಕಾಯಿ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಒಳ್ಳೆ ಟೇಸ್ಟ್ ಬರಲ್ಲ. ಡ್ರೈ ಫ್ರೂಟ್ಸ್ ಹಾಕ್ಬೇಕಂತಿಲ್ಲ, ಬರೇ ಎಳ್ಳು ಮತ್ತೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕಿ ಮಾಡ್ಬೋದು. ನಾನೀಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಹಾಕೊಳ್ಳುವಾಗ ಇದು ಡ್ರೈ ಆಗಿದ್ರು ಕೂಡ ಮತ್ತೆ ಪುನಃ ಇದನ್ನು ಸ್ವಲ್ಪ ಹುರಿಬೇಕು. ಹೌದು, ಇದು ಸ್ವಲ್ಪ ಹುರಿದ್ರೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಓಕೆ, ಇದನ್ನು ಹಾಂ, ಒಂದು ಸ್ಪೂನ್ ಆಗುವಷ್ಟು ಬಾದಾಮ್ ಕಟ್ ಮಾಡಿ ಇಟ್ಕೊಂಡಿರೋದು. ಓಕೆ, ಎಲ್ಲವನ್ನು ಪ್ರತ್ಯೇಕವಾಗಿ ಹುರ್ಕೊಳ್ಬೇಕಾ? ಅಂದ್ರೆ ಒಂದಕ್ಕೆ ಬಿಸಿ ಜಾಸ್ತಿ ಬೇಕಾಗತ್ತೆ ಹುರಿಯುವಾಗ, ಒಂದಕ್ಕೆ ಕಡಿಮೆ ಬೇಕಾಗತ್ತೆ. ಅದಕ್ಕೆ ಎಲ್ಲದನ್ನು ಪ್ರತ್ಯೇಕವಾಗಿ ಹುರ್ಕೊಂಡ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ತಾವು ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬರ್ತಾ ಇದ್ದೀರಿ. ಸೊ ಹೇಳಿ, ನಿಮ್ಮ ಬಗ್ಗೆ ಏನೆಲ್ಲ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀರಿ? ಸೊ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಅಂತ ನೀವು ಒಂದೊಂದೇ ಹುರಿಯುವಾಗ ನೀವು ಹೇಳುವ ರೀತಿಯಲ್ಲೇ ಗೊತ್ತಾಗ್ತಾ ಇದೆ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೀರಿ ಅಂತ. ಇದು ಬಿಟ್ಟು ಬೇರೆ ಏನಿಲ್ಲ? ನಾನು ಡ್ರಾಯಿಂಗ್ ಬಿಡಿಸ್ತೇನೆ. ಪ್ರಸಾದ್ ಸ್ಕೂಲ್ ಆರ್ಟಲ್ಲಿ 1 ಇಯರ್ ಕಲಿತಿದ್ದೇನೆ ಸಹ. ಸೀನಿಯರ್ ಡ್ರಾಯಿಂಗ್ ಎಕ್ಸಾಮ್ಸ್ ಬರ್ದಿದ್ದೇನೆ. ಓಕೆ, ಸೊ ಯಾವುದ್ರಲ್ಲಿ ತುಂಬ ಅಭಿರುಚಿ ಡ್ರಾಯಿಂಗಲ್ಲಿ? ಅಂದರೆ ಪೇಂಟಿಂಗ್? ಆ್ಯಕ್ಚುಲಿ ನನಗೆ ವಾಟರ್ ಕಲರ್ ಮತ್ತು ಎಕ್ರೆಲಿಕ್ ತುಂಬ ಇಂಟ್ರೆಸ್ಟ್. ಪೋರ್ಟ್ರೇಟ್ ಒಂದು ಕಲೀಲಿಕ್ಕಿದೆ, ಇನ್ನು ಹೋಗ್ಬೇಕಷ್ಟೇ. ಓಕೆ, ಅದು ಕಲಿತೇನೆ. ಸೊ ಯೂಶುವಲಿ ನೀವು ಸೀನ್ರಿ ಇಂಥದ್ದೇ ಮಾಡುವಂಥದ್ದ ಹೇಗೆ? ಈಗ ಸದ್ಯಕ್ಕೆ ಸೀನ್ರಿ ಆ ಥರನೇ ಬಿಡಿಸ್ತಾ ಇದ್ದೇನೆ. ಪೋರ್ಟ್ರೇಟ್ ಇನ್ನು ಕಲಿಬೇಕಷ್ಟೇ. 1 ಸ್ಪೂನು ಬ್ಲ್ಯಾಕ್ ಎಳ್ಳು ಹಾಕೋತಾ ಇದ್ದೇನೆ, ಕಪ್ಪು ಎಳ್ಳು. ಎಲ್ಲವನ್ನು ಡ್ರೈ ಆಗೇ ಹುರ್ಕೊಳ್ಳೋದು? ಹೌದು. ಇದು ಎಳ್ಳು ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಇದರಲ್ಲಿ ಒಮೆಗಾ 6 ಒಳ್ಳೆ ಚೆನ್ನಾಗಿದೆ. ಇದು ತುಂಬ ಒಳ್ಳೆಯದು ಲೇಡೀಸಿಗಂತೂ. ಐರನ್ ಕಂಟೆಂಟ್ಸ್ ತುಂಬ ಚೆನ್ನಾಗಿದೆ. ಆಯ್ತು, ಇದು ಈಗ ಒಂದು ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನ್ ಗೋಡಂಬಿ ತಗೋತಾ ಇದ್ದೇನೆ. ಸೊ ಡ್ರೈ ಫ್ರೂಟ್ಸ್ ಯೂಶುವಲಿ ನಾವು ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿ ಇದೆಲ್ಲ ಕ್ಯಾಶ್ಯೂ ಅಂತೂ ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿಗೆ ಬೇಕಿದ್ರೆ ಈ ಅಕ್ರೋಟ್ ಅದನ್ನೆಲ್ಲ ಹಾಕೊಳ್ಬೋದಾ? ಅಕ್ರೋಟ್ ಅಂದ್ರೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಆ ತರದ್ದು ಯಾವುದು ಇದಕ್ಕೆ ಆಡ್ ಮಾಡ್ಬೇಕಂತ ಇಲ್ಲ. ಅಂದ್ರೆ ಆಲ್ರೆಡಿ ಸ್ವೀಟ್ ಅನ್ನ ಹಾಕ್ತಾ ಇದ್ದೇನೆ. ಈಗ ಬೆಲ್ಲದ ಬದಲು ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಚಾಕ್ಲೇಟ್ ಅನ್ನ ಸಹ ಯೂಸ್ ಮಾಡಬಹುದು ಇದಕ್ಕೆ. ಆಗ ಬೆಲ್ಲ ಯೂಸ್ ಮಾಡಬೇಕಂತಿಲ್ಲ. ಈ ಡ್ರೈ ಫ್ರೂಟ್ಸ್ ಒಟ್ಟಿಗೆ ಅದನ್ನು ಮಿಕ್ಸ್ ಮಾಡ್ಕೋಬಹುದು ನಾವು. ಅದು ನಮ್ಮ ಟೇಸ್ಟಿಗೆ ಹೇಗೆ ಬೇಕಾ ಹಾಗೆ ಮಾಡ್ಕೋಬಹುದು. ಇದು ಸಾಕು, ತೆಗಿತಾ ಇದ್ದೇನೆ. ಇದು ವಾಟರ್ ಮೆಲನ್ ಸೀಡ್ ತಗೋತಾ ಇದ್ದೇನೆ. ಈ ಕರ್ಬೂಜದ್ದು ಕೂಡ ಬರುತ್ತೆ, ಅದು ಹಾಕೊಳ್ಬಹುದು. ಯಾವುದನ್ನು ತಗೋಬಹುದು ನಾವು. ನಮಗೆ ಖುಷಿ ಆಗೋ ಥರ ಇರಬೇಕು ಅದು ತಿನ್ನೋವಾಗ.
ಆ್ಯಕ್ಚುಲಿ ಈ ಒಂದು ಡ್ರೈ ಫ್ರೂಟ್ಸ್ ನಾವು ಇದನ್ನು ಹೇಳ್ತೀವಿ, ಇದನ್ನು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ರೆ ಅದರಲ್ಲೇ ನಮಗೆ ಸ್ಕಿನ್ಗೆ ಬೇಕಾಗುವಂಥ ಆಯಿಲ್ ಕಂಟೆಂಟ್ ಕೂಡ ಅದರಲ್ಲೇ ಇದೆ. ಈಗ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸಿ ಕೊಬ್ಬರಿ ತುರಿ ಒಂದು ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಅದನ್ನು ಡೈಲಿ ಹಾಲಿಗೆ ಹಾಕಿ ಕುಡಿತಾ ಇದ್ರೆ ಬೆಳಿಗ್ಗೆ ನಮಗೆ ತುಂಬ ಒಳ್ಳೆ ಹೆಲ್ತ್ ಒಳ್ಳೆ ಇರುತ್ತೆ, ರಿಚ್ ಹೆಲ್ತ್ ಬರುತ್ತಂತ. ಈಗ ನಾನು ಬೆಲ್ಲ ತಗೋತೇನೆ. ನಮ್ಮಲ್ಲಿ ಇದು ನೀರ್ ಬೆಲ್ಲ, ಆಕ್ಚುಲಿ ಜೋನಿ ಬೆಲ್ಲ. ಹಾ, ನಮ್ಮ ಕಡೆ ಇದನ್ನ ಯೂಸ್ ಮಾಡ್ತೇವೆ ನಾವು ಜಾಸ್ತಿ, ಅದಕ್ಕೆ ಇದನ್ನೇ ತಂದಿದ್ದೇನೆ ನಾನು. ಇದಕ್ಕೆ ಜಾಸ್ತಿ ಪಾಕ ಮಾಡ್ಬೇಕಂತಿಲ್ಲ, ಆಲ್ರೆಡಿ ಪಾಕ ಆಗಿರುತ್ತೆ ಅದು. ಅದಕ್ಕೆ ನಮ್ಗೆ ಜಾಸ್ತಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಹಾಕಿ ಅದೊಂದು ಬಿಸಿ ಬರುತ್ತಲ್ಲ, ಬಿಸಿ ಬಂದ ತಕ್ಷಣ ನಾವು ಅದಕ್ಕೆ ನಾವು ಕೊಬ್ಬರಿ ತುರಿ ಇದನ್ನೆಲ್ಲ ಆಡ್ ಮಾಡ್ಕೋಬಹುದು. ಅಷ್ಟಕ್ಕೇನೆ ನಮ್ಗೆ ಹೂರ್ಣ ರೆಡಿ ಆಗ್ಬಿಡತ್ತೆ. ಈಗ ನೀವು ಜೋನಿ ಬೆಲ್ಲ ತಗೊಂಡಿದ್ದೀರಿ, ಹೌದು. ಬೇರೆ ಬೆಲ್ಲ ನಾವು ಯೂಶಲಿ ಈ ತರದೆಲ್ಲ ಹಾಕಿದ್ರೆ ಅದು ಪಾಕ ಬರಬೇಕು. ಪಾಕ ಬರಬೇಕು. ಮತ್ತೆ ಅದನ್ನ ನೀವು ತೊಳೆದು ಅಂದ್ರೆ ನೀರಲ್ಲಿ ನೆನೆಸಿಟ್ಟು ಸೋಸ್ಕೋಬೇಕು. ಈಗ ನಾನು ಕೊಬ್ಬರಿ ತುರಿ ಹಾಕ್ತಾ ಇದ್ದೇನೆ. ಫಸ್ಟ್ ಕೊಬ್ಬರಿ ತುರಿ ಹಾಕೊಂಡು ಒಂದೊಂದನ್ನೇ ಹಾಕ್ಬೇಕಾ? ಮತ್ತೆ ಒಂದೊಂದನ್ನೇ ಆ್ಯಡ್ ಮಾಡ್ಕೊಂಡು ಹೋದ್ರಾಯ್ತು. ಇದಂದ್ರೆ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಕೊಬ್ಬರಿ ತುರಿನಲ್ಲಿ, ಸೊ ಅದನ್ನು ಫಸ್ಟ್ ಹಾಕೊಂಡ್ಬಿಟ್ರೆ ನಮಗೆ ಬಾಂಡ್ ಕರೆಕ್ಟಾಗಿ ಬರುತ್ತೆ. ಇದನ್ನು ತುಂಬ ತಿಕ್ಕು ಆಗಬಾರ್ದು, ತುಂಬ ಜ್ಯೂಸಿನೂ ಇರಬಾರ್ದು. ತುಂಬ ತಿಕ್ಕಾದ್ರೂ ಅದಷ್ಟು ಚೆನ್ನಾಗಿ ಬರಲ್ಲ, ತುಂಬ ಜ್ಯೂಸಿ ಆದ್ರೂ ತಿನ್ನೋವಾಗ ಒಡ್ಕೊಂಡು ಬರುತ್ತೆ. ಆಗ್ತಾ ಬಂತು. ಇನ್ನೊಂದೊಂದೇ ಆ್ಯಡ್ ಮಾಡೋಣ. ಯಾವ್ದು ಹಾಕ್ಲಿ? ನಾ ಹಾಕ್ತೇನೆ, ಹೆಲ್ಪ್ ಮಾಡ್ತೀರಾ? ಹಾಂ, ನಿಮಗೆ ಫಸ್ಟು ಕಪ್ಪು ಎಳ್ಳು ಹಾಕಿ. ಸೊ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ಬರೀ ಮಾತಾಡೋ ಬದಲು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸಾಕಾ? ಹಾಂ, ಈಗ ಬಾದಾಮ್ ಹಾಕ್ಬೋದು. ಹಾಂ, ಈಗ ಉಳಿದಿದ್ದು ಹಾಕಿ ಎಲ್ಲದು ಒಟ್ಟಿಗೆ ಹಾಕ್ತೀನಿ. ಒಟ್ಟಿಗೆ ಹಾಕ್ತೀನಿ. ಇದೀಗ ಆಗ್ತಾ ಬಂತು. ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ. ಸೊ ಇದು ಬಹುಶಃ ಇದು ಕೂಡ ಗಟ್ಟಿಯಾಗಿ ಬಂದಿದೆ, ಮುದ್ದೆ ಥರ ಮಾಡಿಟ್ಟಿದ್ದೀನಿ ರೆಡಿಯಾಗಿ. ಅದು ಮತ್ತೆ ಬೇಯತ್ತೆ, ಸ್ಟೀಮಲ್ಲಿ ಬೇಯತ್ತಲ್ಲ, ಆಗ ಬೇಯತ್ತೆ. ಈಗ ಇದನ್ನ ಈ ಕಡೆ ಶಿಫ್ಟ್ ಅದನ್ನು ಇದು ತಡಿಯೋಕ್ಕೆ ಬಿಡೋಣ ಸ್ವಲ್ಪ. ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕೈಗೆ ತಾಗಿಸ್ಕೊಂಡು. ಸೊ ಹಾಗಾದರೆ ಇದಕ್ಕೆ ಎಣ್ಣೆ ಬೇಕೀಗ? ಸ್ವಲ್ಪ ಎಣ್ಣೆ ಬೇಕು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನೀವಿದು ಏನಾದರೂ ಡೀಪ್ ಫ್ರೈ ಮಾಡೋದಕ್ಕೂ ಕೂಡ ಒಳ್ಳೆ ಆಯಿಲ್, ಯಾಕೆಂತ ಹೇಳಿದರೆ ಕೊಲೆಸ್ಟ್ರಾಲ್ ಫ್ರೀ ಇದೆ ಅಲ್ಲ, ಆ್ಯಂಡ್ ವಿಟಮಿನ್ ADE ಎನ್ರಿಚ್ಡ್ ಆಯಿಲ್. ಸೊ ಹಾಗಾಗಿ ಯಾವುದೇ ವಯಸ್ಸಿನವರಿಗೂ ನೀವು ಏನು ಬೇಕಾದರೂ ತಿಂಡಿ ಮಾಡಿಕೊಡ್ಬೋದು. ಈಗ ನಾನು ಸ್ವಲ್ಪ ಎಣ್ಣೆ ತಗೋತಾ ಇದ್ದೇನೆ. ಇದನ್ನ ನಾನು ರೆಡಿ ಮಾಡೋ ಅಷ್ಟರಲ್ಲಿ ಸ್ಟೀಮಿಗೆ ಪಾತ್ರೆಯಲ್ಲಿ ಇಟ್ಕೊಂಡು ಅದಷ್ಟರಲ್ಲಿ ಬಿಸಿ ಆಗತ್ತೆ. ಯೂಶ್ವಲಿ ನಾನು ಮನೆಯಲ್ಲಿ ಎಲ್ಲದಕ್ಕೆ ಬಾಳೆ ಎಲೆ ಯೂಸ್ ಮಾಡ್ತೇನೆ. ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡ್ಬೋದು, ಬಟ್ ಬಾಳೆ ಎಲೆಯಲ್ಲಿ ಮಾಡಿದ್ರೆ ನಮ್ಗೆ ಒಂದು ಟೇಸ್ಟ್ ಜಾಸ್ತಿ, ಹೆಲ್ದಿನೂ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಬಾಳೆ ಎಲೆನಲ್ಲಿ ಹೀಗೆ ಮಾಡಿ ಅದನ್ನ ರೌಂಡ್ ಮಾಡ್ತೇವೆ, ಚಿಕ್ಕ ಪೂರಿ ಮಾಡ್ತೇವಲ್ಲ ಆ ಥರ ಇದನ್ನ ಮಾಡಿಕೊಂಡು ಅದರ ಒಳಗಡೆ ಹೂರ್ಣ ಇಟ್ಟು. ಈ ಹದ ಬಂದಿರುತ್ತದು ಆಲ್ರೆಡಿ. ಇದನ್ನು ಹೀಗೆ ತಗೊಂಡು ಕೈನಲ್ಲಿ ಇದನ್ನು ಮೋದಕದ ಶೇಪ್ ಕೊಡ್ಬೇಕು ನಾವು. ಈಗ ಹೀಗೆ ಮಾಡಿ ಮೋದಕದ ಶೇಪ್ ಕೊಟ್ಟು ಇದಕ್ಕೆ ಏನಾದರೂ ಸ್ವಲ್ಪ ಎಣ್ಣೆ ಹಾಕಲಿಯಾ? ಇದಕ್ಕೆ ಹಾಕೋದು ಬೆಟರ್ ಅನ್ಸುತ್ತಲ್ಲ, ಅಂಟ್ಕೊಂಡ್ರೆ ಕಷ್ಟ. ಅದಕ್ಕೆ ಹಾಕೊಳ್ಳೋಣ. ಒಂದು ಕಡುಬು ಶೇಪನ್ನು ಮಾಡಬೇಕಾ? ಮಾಡಿ. ಸೊ ಅದರ ಹೂರಣ ಕಣಕ ಸೇಮ್, ಶೇಪ್ ಮಾತ್ರ ಡಿಫ್ರೆಂಟ್. ಸೊ ನೀವು ಹೀಗೆ ಬೇಕಾದ್ರೂ ಮಾಡಿ, ಹಾಕಬೇಕಾದ್ರೂ ಮಾಡಿ ಅಂತ. ಅದು ತಿನ್ನುವವ್ರದ್ದು ಇಂಟ್ರೆಸ್ಟ್. ಹಾಂ, ಸೊ
ಸೊ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಟ್ರೆ ಆಯಿತು. ಇದನ್ನು ನೋಡಕ್ಕೆ ಚೆನ್ನಾಗಿರುತ್ತೆ ಕಡುಬುನು. ಮತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಹೂರಣ ತುಂಬಿಸ್ಬೋದು ಕಡುಬು ಆದರೆ. ಈ ಇದು ಕಡುಬು ಎಲ್ಲ ಮಾಡುವಾಗ ನಾವು ಹೆಚ್ಚಾಗಿ ಈ ತೆಂಗಿನ ತುರಿ, ಬೆಲ್ಲ ಇದನ್ನೆಲ್ಲ ಹಾಕಿ ಅದರದ್ದೊಂದು ಕಡುಬುದು ಟೇಸ್ಟೇ ಬೇರೆ. ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ದೊಡ್ಡ ಉದ್ದಕ್ಕಾಗಿ ಇದೇ ತರನೇ ಅರ್ಶಿಣದ ಎಲೆಯಲ್ಲೂ ಮಾಡ್ತಾರೆ. ಇದೇ ತರನೇ ಈಗ ವೆಜಿಟೇಬಲ್ಸ್ ಹಾಕಿನೂ ಮಾಡ್ಕೋಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಕ್ಯಾರೆಟ್ ಮತ್ತೆ ಬೀನ್ಸ್, ಹಸಿರು ಬಟಾಣಿ ಅದೆಲ್ಲ ಹಾಕಿ ಪಲ್ಯ ತರ ಮಾಡ್ಕೊಂಡು ಇದೇ ತರ ಅಕ್ಕಿ ಹೂರ್ಣದಲ್ಲಿ ಹಾಕಿ ಬೇಯಿಸ್ಕೊಂಡು ಚಟ್ನಿ ಜೊತೆ ಇಲ್ಲ ಸಾಸ್ ಜೊತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತಿನ್ಬೋದು. ಯಾವಾಗಲೂ ಒಂದೇ ತರ ತಿನ್ನೋದಕ್ಕಿಂತ ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಮಕ್ಕಳುಗಳಿದ್ರೆ ಒಳ್ಳೆ ಎಂಜಾಯ್ ಅಂದ್ರೆ ಅದನ್ನ ಮಸಾಲೆ ತರ ಮಾಡ್ಕೊಂಡು ಮಾಡ್ತೀರಾ? ಸ್ವಲ್ಪ ಈಗ ಮುಚ್ಚಿದ್ರೆ ಸರ್. ಓಕೆ. ಇದಕ್ಕೆ ನಾವು ಯೂಶಲಿ ಬಾಳೆ ಎಲೆಯಲ್ಲಿ ಹಾಕಿ ಮಾಡ್ತೀವಿ. ಇದು ಹೀಗೆ ಹಾಕಿದ್ರು ಸಾಕು. ಇಷ್ಟೇ ಹಾಕಿದ್ರೆ ಸಾಕು. ಅಂದ್ರೆ ತುಂಬಾ ಕಡಿಮೆ ಇದೆ ಅಲ್ಲ, ಮೇಲಿಂದ ಮುಚ್ಚಿ ಇಲ್ಲ ಮೇಲಿಂದ ಕವರ್ ಮಾಡ್ತೇವೆ. ಯಾಕೆಂದ್ರೆ ಅದರ ನೀರು ಅದರ ಮೇಲೆ ಬೀಳದ್ರೆ ಹಾಳಾಗತ್ತೆ ಅಂತ. ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಹೀಗೇನು ಹೀಗೆ ಇಟ್ಕೊಂಡು ಮಾಡ್ಕೋಬಹುದು. ಸೊ ನಮ್ದಂತೂ ಈಗ ಸ್ವಲ್ಪವೇ ಇರೋದು, ಹಾಗಾಗಿ ಬೇಗ ಆಗುತ್ತೆ. ತುಂಬಾ ಆಗುವಾಗ ಅದರ ನೀರು ಬೀಳುತ್ತೆ ಅಂತೇಳಿ ಆ ರೀತಿಯಾಗಿ. ಓಕೆ. ಈಗ 10 to 15 ಮಿನಿಟ್ಸ್ ಆಯಿತು. ಇದು ಒಳಗಡೆ ಬೆಂದಿರಬೇಕು, ನೋಡೋಣ. ಬೆಂದಿದೆ. ಬೆಂದಿದೆ. ಗ್ಯಾಸ್ ಆಫ್ ಮಾಡೋಣ. ಇದು ಒಂದು ಬಿಸಿ ಆರಿದ್ರೆ ಚೆನ್ನಾಗಿ ಬರುತ್ತೆ ತೆಗಿಯೋಕ್ಕೆ. ಬಟ್ ಈಗ ನಾವು ತೆಗಿಯೋಣ. ಕೆಳಗಡೆ ಇಡ್ಲ ಇನ್ನೊಂದು ಸ್ಪೂನ್ ಬೇಕು. ಓಕೆ. ತುಂಬ ಬಿಸಿ ಇರೋದ್ರಿಂದ ಹೀಗೆ ಸ್ಪೂನಿನ ಹೆಲ್ಪ್ ತಗೊಂಡು ನಾವು ತೆಗೆದಿಡೋಣ ಈಗ. ಸೊ ಇದೆಲ್ಲ ರಾತ್ರಿ ಮಾಡಿಟ್ರೆ ಬೆಳಿಗ್ಗೆಗೆ ಅದೇ ಅದರಷ್ಟಕ್ಕೆ ತಣ್ಣಗಾಗಿರುತ್ತೆ. ಸೊ ಸರ್ವ್ ಮಾಡೋದಕ್ಕೂ ಕೂಡ ಈಸಿ. ಇದು ಆಕ್ಚುಲಿ ಬಿಸಿ ಇರೋವಾಗಿಂತ ತಣ್ಣದ ಮೇಲೆ ತಿನ್ನಕ್ಕೆ ರುಚಿ. ಬಿಸಿ ಇರೋವಾಗ ನಿಮಗೆ ಸ್ವಲ್ಪ ಬಾಯಿಗೆ ಅಂಟತ್ತೆ ಮತ್ತೆ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ. ಹೌದು, ಅದು ಒಳಗಡೆ ಬೆಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅದು ತಂಪಾಗಕ್ಕೆ. ಇವತ್ತು ನನ್ನ ಗೆಸ್ಟ್. ನಾನು ಗೆಸ್ಟಾ? ಎಸ್, ಥ್ಯಾಂಕ್ ಯು. ಸೊ ಈಗ ಹೋಸ್ಟನ್ನೇ ಗೆಸ್ಟ್ ಮಾಡಿಬಿಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಅದು ಎಳೆಯಾಗಿ ಹೇಗೆ ಬಿಡಿಸಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಯೂಶ್ವಲಿ ಮೋದಕ ನಾವೆಲ್ಲ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅದನ್ನು ಎಳೆಯಾಗಿ ಎಷ್ಟು ಹದ ಬರಬೇಕು ಇದನ್ನೆಲ್ಲ ಕೂಲಂಕುಷವಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ಡ್ರೈ ಫ್ರೂಟ್ಸ್ ಮೋದಕ ಹಾಗೂ ಕಡುಬು ತಯಾರಾಗಿದೆ. ಸೊ ಗಣಪನಿಗೆ ಕಡುಬು ಅಂದರೆ ತುಂಬ ಪ್ರಿಯ, ಅದರಲ್ಲಿ ಮೋದಕವೂ ಕೂಡ ಬಲು ಪ್ರಿಯ. ಇದನ್ನು ಚೌತಿಗೆ ಮಾಡಬೇಕು ಅಂತ ಇಲ್ಲ, ಯಾವಾಗ ಕೂಡ ನಮಗೆ ಯಾವಾಗ ಇಷ್ಟ ಆಗುತ್ತೆ ಮಾಡ್ಕೊಳ್ಬೋದು. ಎಸ್ಪೆಷಲಿ ಇದರಲ್ಲಿ ಡ್ರೈ ಫ್ರೂಟ್ಸ್ ಇರೋದರಿಂದ ಸೊ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಡ್ರೈ ಫ್ರೂಟ್ಸ್ ಮೋದಕ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಚಿಟಿಕೆ ಉಪ್ಪು ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಚಮಚದಷ್ಟು ಗೋಧಿ ಹಿಟ್ಟು ಹಾಕಿ ಬೆರೆಸಿ ಬಿಸಿ ನೀರಿಗೆ ಹಾಕಿ ಗಂಟು ಬಾರದ ಹಾಗೆ ಕಲಸಿ ಬೇಯಿಸಿ. ಇನ್ನೊಂದೆಡೆ 3 ರಿಂದ 4 ಚಮಚದಷ್ಟು ಕೊಬ್ಬರಿ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ 1 ಚಮಚ ಬಾದಾಮಿ ಚೂರು, ಗೋಡಂಬಿ, ಕಲ್ಲಂಗಡಿ ಬೀಜ, ಕಪ್ಪು ಎಳ್ಳನ್ನು ಪ್ರತ್ಯೇಕವಾಗಿ ಹುರಿಯಿರಿ. ಬಳಿಕ ಬೆಲ್ಲವನ್ನು ಪಾಕ ಮಾಡಿಕೊಂಡು ಹುರಿದ ಕೊಬ್ಬರಿ, ಬಾದಾಮಿ, ಗೋಡಂಬಿ, ಎಳ್ಳನ್ನು ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಆ ಬಳಿಕ ಕಣಕವನ್ನು ತಟ್ಟಿ ಮಧ್ಯದಲ್ಲಿ ತಯಾರಿಸಿದ ಹೂರಣ ತುಂಬಿ ಮಡಚಿಕೊಂಡು ಹಬೆಯಲ್ಲಿ 10 ರಿಂದ 15 ನಿಮಿಷದವರೆಗೆ ಬೇಯಿಸಿ. ಈಗ ಬಿಸಿ ಬಿಸಿ ಡ್ರೈ ಫ್ರೂಟ್ಸ್ ಮೋದಕ ರೆಡಿ. ಸೊ ಇಂಡಿಯನ್ ಸ್ವೀಟ್ ಮೋಮೋಸ್ ತಯಾರಾಗಿದೆ. ಸೊ ಯೂಶ್ವಲಿ ಮೋಮೋಸ್ ಅಂದರೆ ಎಲ್ಲ ನಾವು ನಾರ್ತ್ ಈಸ್ಟೇ ಅಂತ ನಾವು ಅಂದ್ಕೊಳ್ತೀವಿ, ಬಟ್ ಇದು ಸೌತ್ ಇಂಡಿಯನ್ ಮೋಮೋಸ್. ಸೊ ಕಡುಬುನು ಅಥವಾ ಮೋದಕವನ್ನು ಮೋಮೋಸ್ ಥರನೂ ಕೂಡ ತಿನ್ಬೋದು. ಅದಕ್ಕೆ ಫಿಲ್ಲಿಂಗ್ ಬೇರೆ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು, ಈಗಾಗಲೇ ಮೇಡಮ್ ಹೇಳಿದ್ದಾರೆ.
ಸೊ ನೆಕ್ಸ್ಟ್ ಯಾವ ಯಮಿ ಟೇಸ್ಟಿ ರೆಸಿಪಿಯನ್ನು ಮಾಡಿಕೊಡ್ತಾರೆ ಅಂತ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಏನೋ ಚಾಟ್ ಅಂತ ಹೇಳಿದ್ರು, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಋಣ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಮೋದಕ ತಯಾರಾಗಿದೆ. ಈಗ ಚಾಟ್, ಯಾವ ಚಾಟ್ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಬನ್ನಿ ಕೇಳೋಣ. ಸುರೇಖಾ ಅವರೇ, ಈಗ ಯಾವ ಚಾಟ್ ಐಟಮ್ ನಮಗೆ ಶೇಂಗಾ ಚಾಟ್ ಮಾಡ್ತಾ ಇದ್ದೇನೆ. ಪ್ರೋಟೀನ್ ಶೇಂಗಾ ನೆಲಗಡಲೆ ಅದರಲ್ಲಿ ಒಂದು ಚಾಟ್ ಮಾಡ್ತಾ ಇದ್ದೇನೆ. ಶೇಂಗಾದಿಂದ, ಶೇಂಗಾ ಬೀಜ. ಸರಿ, ಹೇಗೆ ಇದು ಹೊಸತು? ಶೇಂಗಾ ಚಾಟ್ ಅಂದ ಕೂಡಲೇ ಅದನ್ನ ಫ್ರೈ ಮಾಡೋದೇ ಮನಸ್ಸಿಗೆ ಬರುತ್ತೆ. ನಾನು ಬೇಯಿಸಿ ಮಾಡ್ತಾ ಇದ್ದೇನೆ. ಇದು ಫ್ರೈಯಿಂಗ್ ಅಲ್ಲ? ಫ್ರೈಯಿಂಗ್ ಇಲ್ಲ. ಓಕೆ, ಇದು ಬೇಯಿಸಿದು. ಇದು 1 ಅವರ್ ನೆನೆಸಿಟ್ಟು ಮತ್ತೆ ಸಾಲ್ಟ್ ಹಾಕಿ, ಸ್ವಲ್ಪ ನೀರು ಹಾಕಿ, ಸಾಲ್ಟ್ ಹಾಕಿ ಒಂದು ವಿಸಿಲ್ ಹಾಕಿಸಿದ್ರೆ 2 ತಾಸು ನೆನೆಸಿಟ್ರೆ ನಿಮಗೆ 1 ವಿಸಿಲಲ್ಲಿ ಬೇಯುತ್ತೆ. ಸ್ವಲ್ಪ ಕಡಿಮೆ ಹೊತ್ತು ನೆನೆಸಿದ್ರೆ 1-2 ವಿಸಿಲ್ ಬೇಕಾಗತ್ತೆ. ಶೇಂಗಾನ ಹದವಾಗಿ ಬೇಯಿಸ್ಕೋಬೇಕು. ಇದು ಇಷ್ಟು ಅಂದ್ರೆ ಕರೆಕ್ಟ್ ಆಗಿ ನೆನೆಸಿಟ್ಟು ನೀವು 1 ವಿಸಿಲ್ ಹಾಕ್ಸಿದ್ರೆ ಒಂದು ಹದ ಬೇಯತ್ತೆ ಅದು. ಓಕೆ, ಸೊ ಒಳ್ಳೆ ಚೆನ್ನಾಗಿ ಬೆಂದಿದೆ. ಆಕ್ಚುಲಿ ಉಪ್ಪು ಹಾಕಿದಿರಿ? ಸಾಲ್ಟ್ ಹಾಕಿರ್ತೇವೆ. ಸಾಲ್ಟ್ ಹಾಕಿನೇ ಬೇಯಿಸ್ಕೊಳ್ಳೋದು. ಸಾಲ್ಟ್ ಅಂದ್ರೆ ತುಂಬಾ ಜಾಸ್ತಿ ಏನಲ್ಲ, ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್. ಯಾಕಂದ್ರೆ ಇದ್ರಲ್ಲೂ ಸಾಲ್ಟ್ ಇರುತ್ತಲ್ಲ, ಸೊ ಜಾಸ್ತಿ ಸಾಲ್ಟ್ ಬೇಕಂತಿಲ್ಲ. ಇದು ನಾನೀಗ 1 ಕಪ್ ತಗೊಂಡಿದ್ದೇನಲ್ಲ, ಇದಕ್ಕೆ 2-3 ಪಿಂಚ್ ಹಾಕಿದ್ರೆ ಸಾಕು ಸಾಲ್ಟ್. ಸರಿ, ಫಸ್ಟ್ ಇದನ್ನ ಬೌಲಿಗೆ ಹಾಕೊಳ್ಳೋಣ. ಮೇನ್ ಇಂಗ್ರೀಡಿಯೆಂಟ್ ಇದೆ ಅಲ್ಲ, ಅದಕ್ಕೆ ಇದನ್ನ ಹಾಕೊಳ್ಳೋಣ. ಯೂಶ್ವಲಿ ಶೇಂಗಾ ತುಂಬ ಒಳ್ಳೆಯದು ಹೆಲ್ತಿಗೆ, ಪ್ರೋಟೀನ್ ರಿಚ್ ಇರುತ್ತಲ್ಲ. ಸಾಯಂಕಾಲಕ್ಕೆ ಸಹ ತಿನ್ಕೋಬಹುದು ಇದು. ಮತ್ತೆ ಇನ್ನು ಸಲಾಡ್ ತರ ಚಪಾತಿ ಊಟದ ಜೊತೆ ಸಹ ತಿನ್ಬೋದು. ಓಕೆ, ಸೊ ಹೆಚ್ಚಿನ ಈವ್ನಿಂಗ್ ಹೇಗೆ ಮಾಡ್ಬೇಕು ಆ ತರ ಮಾಡಿ ಚಾಟ್ ಐಟಮ್ ಈವ್ನಿಂಗ್ಗೆ ಬೆಸ್ಟ್. ಅದು ಈರುಳ್ಳಿ 1 ಕಪ್, ಟೊಮೊಟೊ ಕಟ್ ಮಾಡ್ಕೊಂಡಿರೋದು, ಮತ್ತೆ ತುರ್ದಿರೋ ಕ್ಯಾರೆಟ್ 3/4 ಕಪ್, ಮತ್ತೆ ಕೊತ್ತಂಬರಿ ಸೊಪ್ಪು 1 ಸ್ಪೂನ್, ಹಸಿಮೆಣಸು ಸ್ವಲ್ಪ, ಒಂದು ಸಾಕು, ಸ್ವಲ್ಪ ಚಾಟ್ ಪೌಡರ್ ಹಾಕೋಣ. ಸೊ ಅರುಣ ಚಾಟ್ ಮಸಾಲ ಹಾಕ್ತಾ ಇದ್ದೀರಿ. ಸೊ ಈ ಚಾಟ್ ಐಟಮ್ಗೆ ಚಾಟ್ ಮಸಾಲ ಇಲ್ಲದಿದ್ದರೆ ಅದು ಏನೋ ಟೇಸ್ಟೇ ಅನಿಸಲ್ಲ. ಮತ್ತೆ ಪುನಃ ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡೋಣ, ಯಾಕೆಂದರೆ ವೆಜಿಟೇಬಲ್ಸ್ಗೆ ಆ್ಯಡ್ ಆಗಿಲ್ಲಲ್ಲ. ಸೊ ಇಷ್ಟು ಹಾಕೋಣ. ಸೊ ಇದು ಬಹುಶಃ ಸರ್ವಿಂಗ್ ಟೈಮಲ್ಲೇ ಉಪ್ಪು ಹಾಕೊಂಡ್ರೆ ಆಯಿತು, ಇಲ್ಲಾಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿದ ನೀರು ಬಿಡುವ ಚಾನ್ಸಸ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬೇರೆನೇ ಮಾಡ್ಕೋಬೋದು. ಸ್ವೀಟ್ ಕಾರ್ನಲ್ಲೇ ಬೇರೆನೇ ಮಾಡ್ಕೋಬೋದು. ಈಗ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಶೇಂಗಾ ಹಾಕಿದ್ದೇನಲ್ಲ, ಅದರ ಬದಲು ಕಾರ್ನ್ ಹಾಕೋಬಹುದು. ಬೇಬಿ ಇದು ಸ್ವೀಟ್ ಕಾರ್ನನ್ನು ಬೇಯಿಸಿ ತಗೊಳ್ಬೋದು. ಇದಕ್ಕೆ ಸ್ವಲ್ಪ ಬೇಕಿದ್ರೆ ಆಯಿಲ್ ಹಾಕೋಬಹುದು, 1 ಸ್ಪೂನ್ ಆಯಿಲ್ ಹಾಕೋಬಹುದು. ಓಕೆ, ಹಾಕ್ಬೇಕಾ ಹೇಗೆ? ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಆಯಿಲ್ ಹಾಕೊಂಡ್ರೆ. ಆಕ್ಚುಲಿ ಇದು ಡಯಟ್ ಕಾನ್ಸೆಪ್ಟ್. ಓಕೆ, ಆಗ್ಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಸಾಕು. ಇದು ಡಯಟ್ ಕಾನ್ಶಿಯಸ್ ಇರೋರಿಗೆ ಇದು ಒಳ್ಳೇದಾ? ಈವ್ನಿಂಗ್ ಈಗ ಕೆಲವರು ಹೇಳ್ತಾರೆ ಪ್ರೋಟೀನ್ ರಿಚ್, ಹೌದು. ಆದರೆ ಕೆಲವರು ಹೇಳ್ತಾರೆ ಶೇಂಗಾ ಬೀಜ ತುಂಬ ಕನ್ಸ್ಯೂಮ್ ಮಾಡಿದರೆ ಪಿತ್ತ ಆಗುತ್ತೆ ಅಂತ. ಇದು ಬೇಯಿಸಿದ್ರಿಂದ ಏನಾದರೂ ಅದು ಶಮನವಾಗುತ್ತೋ ಹೇಗೆ? ಇದು ಸಾಲ್ಟ್ ಹಾಕಿ ನಾವು ಬೇಯಿಸ್ಕೊಂಡಿರೋದ್ರಿಂದ, ಮತ್ತೆ ಶೇಂಗಾ ಎಷ್ಟು ತಗೊಂಡಿದ್ದೇವೆ ಅದರ 2-3 ಪಟ್ಟು ಬೇರೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಏನು ಹೆಲ್ತಿಗೆ ಏನು ಪ್ರಾಬ್ಲಮ್ ಇಲ್ಲ. ಶೇಂಗಾ ಒಂದು ಇಂಗ್ರೀಡಿಯೆಂಟ್, ಮೇನ್ ಇಂಗ್ರೀಡಿಯೆಂಟ್ ಅದಾದ್ರೂ
ಒಂದು ಬೌಲಿಗೆ ನಾನೀಗ 3/4 ಕಪ್ ಎಲ್ಲದನ್ನು ಹಾಕಿದ್ದೇನೆ. ಟೊಮೊಟೊ ಹಾಕಿದ್ದೇನೆ, ಆನಿಯನ್ ಹಾಕಿದ್ದೇನೆ. ಒಂದಕ್ಕೆ ಒಂದು ಬ್ಯಾಲೆನ್ಸ್ ಆಗಿ ಸಲಾಡ್ಸ್ ರಿಚ್ ಆಗ್ಬಿಟ್ಟಿದೆ ಅದರಲ್ಲಿ. ಶೇಂಗಾ ಕಡಿಮೆ ಆಗಿದೆ. ಮತ್ತೆ ಇನ್ನು ನಮ್ಗೆ ಬೇಕಂದ್ರೆ ಸರ್ವ್ ಮಾಡೋ ಹೊತ್ತಿಗೆನೆ ಸರ್ವಿಂಗ್ ಬೌಲ್ ತಗೊಳ್ಳೋಣ. ಸರ್ವ್ ಮಾಡೋ ಹೊತ್ತಿಗೆನೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತೇನೆ. ತಗೊಳ್ಳಿ, ಸರ್ವಿಂಗಿಗೂ ಕೂಡ ರೆಡಿ ಉಂಟು. ಸೊ ಇದು ಕುಕಿಂಗ್ ವಿದೌಟ್ ಫೈರ್, ಬಟ್ ಪ್ರಯರ್ ಫೈರ್ ಯೂಸ್ ಆಗಿದೆ ಅಷ್ಟೇ. ಶೇಂಗಾವನ್ನು ಬೇಯಿಸ್ಕೊಳ್ಳೋವಾಗ ಮಾತ್ರ ಫೈರ್ ಬೇಕಾಗತ್ತೆ. ಮಕ್ಕಳಿಗೆ ಏನಾದರೂ ಚಾಟ್ ಕಾಂಪಿಟೇಷನ್ ಎಲ್ಲ ಇದ್ರೆ ಮಾಡ್ಕೋಬಹುದು ಸ್ಕೂಲಲ್ಲಿ. ನಾವು ಅದನ್ನೊಂದು ಬೇಯಿಸಿ ಕಳಿಸಿದ್ರೆ ಅದನ್ನ ಮಿಕ್ಸ್ ಮಾಡಿ ಆರಾಮಲ್ಲಿ ಮಾಡ್ಕೋಬಹುದು. ಸ್ಕೂಲಲ್ಲೆಲ್ಲ ಈಗ ಇನ್ನಷ್ಟೇ ಎಲ್ಲ ಈ ಪ್ರತಿಭಾ ಕಾರಂಜಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ, ಕುಕಿಂಗ್ ಕಾಂಪಿಟೇಷನ್ ಎಲ್ಲ. ಸೊ ಇದು ತಾಯಂದ್ರು ಬೆಸ್ಟ್, ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಬೇಕು. ಇದು ಸ್ವಲ್ಪ ಆಲೂ ಮಿಕ್ಸ್ಚರ್ ಹಾಕೋಬಹುದು ಮೇಲಿಂದ. ಆಲೂ ಭುಜಿಯಾ ಅಂತ ಹೇಳ್ತಾರೆ, ಆಲೂ ಭುಜಿಯಾ ಹಾಕೋಬಹುದು. ಮತ್ತೆ ಇದು ಮೂಂಗ್ ದಾಲ್ ಫ್ರೈ ಬರುತ್ತಲ್ಲ, ವಿದೌಟ್ ಆಯಿಲ್ ಇರುತ್ತೆ ಇದು ಯೂಶುವಲಿ. ಇದನ್ನು ಸ್ವಲ್ಪ ಹಾಕೊಳ್ಬಹುದು. ಇದು ಆಪ್ಷನ್, ಬೇಕಿದ್ರೆ ಇದು ಇಲ್ಲದೇನು ತಿನ್ನಕ್ ಚೆನ್ನಾಗಿರುತ್ತೆ. ಸೊ ಇದು ಸರ್ವ್ ಮಾಡುವಾಗಲೇ ಮೇಲಿಂದ ಸ್ವಲ್ಪ ಉದುರಿಸಿದ್ರೆ ಆಯ್ತು, ಫಿನಿಶ್. ಸೆಕೆಂಡ್ ಡಿಶ್ ರೆಡಿ ಇದೆ. ಸೊ ಜಟ್ಪಟ್ಟಾಗಿ ತಯಾರಾಯಿತು. ಮಾತಾಡ್ತಾ ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಜಟ್ಪಟ್ಟಾಗಿ ತಯಾರಾಗುವಂಥ ಒಂದು ಚಾಟ್ ಐಟಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಬಿಸಿ ಬಿಸಿ ಅಲ್ಲ, ಇದು ರುಚಿಕರವಾದಂಥದ್ದು ಶೇಂಗಾ ಬೀಜದ ಚಾಟ್ ಐಟಮ್. ಸೊ ಶೇಂಗಾ ಚಾಟ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಶೇಂಗಾ ಚಾಟ್ ತಯಾರಿಸೋ ವಿಧಾನ. ಮೊದಲು ಬೇಯಿಸಿದ ಕಡಲೆ ಬೀಜಕ್ಕೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, 1 ಚಮಚ ಚಾಟ್ ಮಸಾಲ ಪುಡಿ, ಚಿಟಕಿ ಉಪ್ಪು, 1 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ನಿಂಬೆ ರಸ ಉದುರಿಸಿ, ಸೇಬ್, ಹುರಿದ ಹೆಸರು ಬೇಳೆ ಉದುರಿಸಿ ಸರ್ವ್ ಮಾಡಿ. ಶೇಂಗಾ ಚಾಟ್. ಎಸ್ ಮೇಡಮ್, ಸೊ ಮೋದಕ ಹಾಗೂ ಚಾಟ್ ಅಂತೂ ರೆಡಿ ಆಗಿದೆ. ಸೊ ಇದನ್ನು ಟೇಸ್ಟ್ ಮಾಡೋಣ. ನೋಡಿ, ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ಒಳ್ಳೆ ಇದು ಬಂದಿದೆ. ನಾನು ಕಟ್ ಮಾಡಿ ಫಸ್ಟ್ ನೋಡೋಣ ಅಂತ ಹೇಳಿ. ವಾ, ಹೂರಣ ನೋಡಿ, ಕರೆಕ್ಟ್ ಒಳ್ಳೆ ಫಿಲ್ಲಿಂಗ್. ಆ್ಯಕ್ಚುಲಿ ನೀವು ಹೇಳಿದ ಪ್ರಕಾರ ಸೊ ನೀರು ಆಗಿಲ್ಲ, ಏನಿಲ್ಲ, ಚೆನ್ನಾಗಿ. ಸೊ ತಗೊಳ್ಳಿ ಮೇಡಮ್. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೆಚ್ಚು ನೀರು ಆಗೋಗಿಲ್ಲ, ಡ್ರೈನೂ ಅಲ್ಲ. ಹದವಾದಂಥ ಸ್ವೀಟ್. ಈ ಹಬ್ಬದ ಪಂಚಕಜ್ಜಾಯ ಎಲ್ಲ ತಿಂದಾಗ ಅನ್ನಿಸ್ತಾ ಇದೆ. ಬಟ್ ಫುಲ್ ಆಫ್ ಡ್ರೈ ಫ್ರೂಟ್ಸ್ ಲಡ್ಡೂ ಮಧ್ಯದಲ್ಲಿ ಅದರಲ್ಲಿ ಇಟ್ಟಾಗಿದೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ, ಲೈಟ್ ಸ್ವೀಟ್. ಎಷ್ಟು ಸ್ವೀಟ್ ಬೇಕೋ ಅಷ್ಟು. ಬಟ್ ಇದು ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ತಗೊಳ್ಳಿ. ಆಸಮ್. ಇದೊಂದು ಫುಲ್ ಬೌಲ್ ಸಂಜೆ ಹೊತ್ತಿಗೆ ನೀವು ಹೇಳಿದ್ರಿ, ಸಂಜೆ ಹೊತ್ತಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಡಿನ್ನರ್ ಬೇಡವೇ ಬೇಡ, ಖಂಡಿತ ಸ್ಕಿಪ್ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ, ಬಿಕಾಸ್ ನಿಮಗೆ ಬೇಕಾದಂಥ ಪ್ರೋಟೀನ್ ಎಲ್ಲವೂ ಕೂಡ ಸಿಗ್ತಾ ಇದೆ. ಬಟ್ ಹಾಗೆಯೇ ಅದ್ರ ಜೊತೆಗೆ ಹೊಟ್ಟೆ ಕೂಡ ತುಂಬುತ್ತೆ. ಟೇಸ್ಟ್ ಬಡ್ಸ್ ಎಲ್ಲ ಕಡೆ ಒಂದು ಕಡೆ ಕ್ರಂಚಿನೆಸ್ ಇದೆ. ಈರುಳ್ಳಿ ಮತ್ತು ಹುಳಿ, ಖಾರ, ಸಿಹಿ ಎಲ್ಲ, ಹುಳಿ ಮತ್ತು ಖಾರ, ಚಾಟ್ ಮಸಾಲದೊಂದು ಫ್ಲೇವರ್. ಆಸಮ್. ಇದಂತೂ ಸೂಪರ್ಬ್ ಐಟಮ್, ತುಂಬ ಹಿಡಿಸ್ತು. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನೀವೊಂದು ಹೇಳ್ಕೊಡುವಂಥ ಸ್ಟೈಲ್ ಇದೆಲ್ಲ, ಅದು ತುಂಬ ಇಷ್ಟ ಆಯಿತು. ಸೊ ತುಂಬ ಸಂತೋಷ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು. ನಮ್ಮ ಟಿ ವಿಯಲ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಿಮ್ಮೊಟ್ಟಿಗೆ ನನಗೆ ತುಂಬ ಇಷ್ಟ ಆಯಿತು ಅಡುಗೆ ಮಾಡೋಕ್ಕೆ. ಥ್ಯಾಂಕ್ ಯು. ಎಷ್ಟು ದಿನ ನಾನು ಒಬ್ಬಳೇ ಅಡುಗೆ ಮಾಡಬೇಕಿತ್ತಲ್ಲ, ಇವತ್ತು ನಿಮ್ಮೊಟ್ಟಿಗೆ ಅಡುಗೆ ಮಾಡಿದೆ. ಈ ಥರ ಹೇಳಬೇಡಿ, ಆಮೇಲೆ ನಾನೊಂದು ಅಂಟು ಥರ, ಆಮೇಲೆ ನಿಮ್ಮನ್ನು ಬಿಡೋದಿಲ್ಲ. ಸೊ ಯಾವಾಗಲೂ ಕರೀತಾ ನಾವು ರೆಡಿ.
ಯಾವಾಗ ಬೇಕಿದ್ರು ಬರಕ್ಕೆ. ಯಾವಾಗಲೂ ಬರ್ತಾ ಇರಿ, ಇದೇ ರೀತಿ ಒಳ್ಳೊಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇರಿ. ಸೊ ಇವತ್ತಂತೂ ಸೂಪರ್ಬ್ ಆಗಿರುವಂಥ ಅಡುಗೆಗಳನ್ನು ಹೇಳ್ಕೊಟ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ಹಾಗೇನೆ ಬರ್ತಾ ಇರಿ, ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು. ವೆಲ್ಕಮ್. ಕಾರ್ನ್ ಚಾಟ್ ಅಂತೂ ಸೂಪರ್ಬ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಸೊ ತಿಂತಾ ಇದ್ದರೆ ಅವರು ಹೇಳಿದಾಗೆ ಇನ್ನಷ್ಟು ತಿಂತಾನೇ ಇರಿಸುತ್ತೆ. ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.